ಸ್ವದೇಶಿ ಬೇಸಿಗೆಯಲ್ಲಿ ತಂಪು ನೀರು ಕುಡಿಯಲು ಒಂದು ಸರಳ ಸಾಧನ. ಬಟ್ಟೆಯಿಂದ ಕಟ್ಟಿ ಗಾಳಿ ಬರುವಲ್ಲಿ ನೇತು ಹಾಕಿದರೆ ಕೆಲಸ ಮುಗೀತು. ಒಳಗೆ ನೀರು ತುಂಬಿಸಬೇಕು. ನೀರು ತುಂಬಿದ ಮೇಲೆ ಪಾತ್ರೆಯನ್ನು ಅಡಿಮೇಲೆ ಮಾಡಬೇಕು. ಹೀಗೆ ಇದನ್ನು ಗಾಳಿ ಬರುವಲ್ಲಿ, ನೆರಳು ಇರುವ ಜಾಗ, ಗಾಳಿ ಬರುವಂಥ ಜಾಗದಲ್ಲಿ ನೇತು ಹಾಕಬೇಕು. ಸುಮಾರು ಅರ್ಧ ಗಂಟೆ ಹೊತ್ತು ಕಳೆದ ಮೇಲೆ ನೀರು ಕುಡಿಯಬೇಕಾದ್ರೆ ಸ್ವಲ್ಪ ಒಂದು ಬದಿಗೆ ವಾಲಿಸಿದ್ರೆ ನೀರು ಬರ್ತದೆ ಕುಡಿಲಿಕ್ಕೆ ನೀರು. ಹಾಗೆ ಅದರಲ್ಲಿ ನೀರು ತಂಪಾಗಿ ಹಾಗೆ ಇರ್ತದೆ. ಈ ಬಟ್ಟೆ ಒದ್ದೆ ಇರುವ ಕಾರಣ ಇದು ಗಾಳಿಗೆ ತಂಪಾಗಿ ಒಳಗಿನ ನೀರು ಫ್ರಿಡ್ಜ್ ನೀರಿನ ಹಾಗೆ ತಂಪಾಗಿರ್ತದೆ.